ಯಕ್ಷಗಾನ ಕಲಾಭಿಮಾನಿಗಳಿಗೆ ಸದಾಶಿವ ಕುಲಾಲ್ ವೇಣೂರು ನಮಸ್ಕರಿಸ್ತಾ ಇದ್ದೇನೆ. 11ನೇ ವರ್ಷದಲ್ಲಿ ನಾನು ಯಕ್ಷಗಾನಕ್ಕೆ ಸುರತ್ಕಲ್ ಮೇಳಕ್ಕೆ ಬಂದಿದ್ದೇನೆ. ಬಡತನ ಇತ್ತು ಆವಾಗ ತುಂಬ. ಈಗ 60ನೇ ವರ್ಷ ನಡೆಯುತ್ತಾ ಉಂಟು ನನಗೆ. ಅಗರಿ ರಘುರಾಮ ಭಾಗವತರನ್ನು ದೇವರೆಂಬುದಾಗಿ ನಾನು ಪೂಜಿಸ್ತೇನೆ. ನನ್ನ ಶಿಷ್ಯ ಒಬ್ಬ ಇದ್ದೇನೆ ಭಾಗವತ. ಆಮೇಲೆ ರಂಗಸ್ಥಳದಲ್ಲಿ ಹಾಡುವಾಗ ಅಭಿಮಾನಿಗಳು ಹೋಗುವಾಗ ಸಂತೋಷ ಆಗ್ತದೆ. ಹಾಗೆ ಬಾಲ್ಯದಿಂದಲೂ ಯಕ್ಷಗಾನದಲ್ಲಿ ಜೀವನವನ್ನು ಮಾಡ್ತಾ ಇದ್ದೇನೆ. ಹಾಗೆಯೇ 3ನೇ ಕ್ಲಾಸ್ ಶಾಲೆಯಲ್ಲಿ ಹೋಗ್ತಾ ಇರುವಾಗ ಸುಂದರಾಚಾರ್ಯರ ಪರಿಚಯ ಆಯಿತು. ಅವರು ಮೇಳಕ್ಕೆ ಬರ್ತೀಯ ಮಾರ ಅಂತ ಕೇಳಿದಾಗ ಆಯಿತು ಅಂತ ಹೇಳಿ ಅವರ ಜೊತೆಯಲ್ಲಿ ಬಂದೆ. ಸುರತ್ಕಲ್ ಮೇಳದಲ್ಲಿ 2 ವರ್ಷಗಳ ಕಾಲ 2 ತಿರುಗಾಟ ನಾನು ಟೆಂಟಿನ ಕೆಲಸವನ್ನು ಮಾಡಿ ಆಮೇಲೆ ಶಿವರಾಮ್ ಜೋಗಿ ಅವರ ಮಾತಿನ ಪ್ರಕಾರ ಒಂದೊಂದೇ ಸಣ್ಣ ಪುಟ್ಟ ವೇಷಗಳನ್ನು ಮಾಡುವುದಕ್ಕೆ ಆರಂಭಿಸಿದೆ. ಶಿವರಾಮ್ ಜೋಗಿ ಹಾಗೂ ಶೇಣಿ ತೆಕ್ಕಟ್ಟೆಯವರು, ರಮೇಶಾಚಾರ್ಯರು, ಸುಂದರಾಚಾರ್ಯ ಇವರೆಲ್ಲ ಪ್ರೋತ್ಸಾಹದಿಂದ ನಾನು ಕೆಲವು ವೇಷಗಳನ್ನು ಮಾಡುತ್ತಾ ಇದ್ದೆ. ಮರು ವರ್ಷ ಧರ್ಮಸ್ಥಳ ಲಲಿತಾ ಕಲಾ ಕೇಂದ್ರಕ್ಕೆ ನಾನು ನಾಟ್ಯ ಕಲಿಯುವುದಕ್ಕಾಗಿ ಹೋದೆ. ಎಷ್ಟನೇ ವರ್ಷದಲ್ಲಿ ಯಕ್ಷಗಾನಕ್ಕೆ? 11ನೇ ವರ್ಷದಲ್ಲಿ ನಾನು ಯಕ್ಷಗಾನಕ್ಕೆ ಸುರತ್ಕಲ್ ಮೇಳಕ್ಕೆ ಬಂದಿದ್ದೇನೆ. ಹಾಗೆ ಕಷ್ಟ ಇತ್ತು ಬಂದ ಅಲ್ಲ ಯಕ್ಷಗಾನ ಆಸಕ್ತಿ ಇದರಲ್ಲಿ ಬಂದ? ಕಷ್ಟವೂ ಇತ್ತು, ಆಸಕ್ತಿಯೂ ಇತ್ತು ಯಕ್ಷಗಾನದ್ದು. ಹಾಗೆ ಬಂದು ಧರ್ಮಸ್ಥಳ ಲಲಿತಾ ಕಲಾ ಕೇಂದ್ರದಲ್ಲಿ ಪಡ್ರೆ ಚಂದು ಇವರು ನಾಟ್ಯ ಕಲಿಸ್ತಾಯಿದ್ರು. ಹಾಗೆ ಅವರಲ್ಲಿ ನಾಟ್ಯವನ್ನು ಕಲಿತೆ. ಆ ನಾಟ್ಯವನ್ನು ಕಲಿಯುವಂಥ ಸಂದರ್ಭದಲ್ಲಿ ಬಂಟ್ವಾಳ ಜಯರಾಮಾಚಾರ್ಯ, ಜನಾರ್ದನ ಗುಡಿಗಾರ, ಹಳ್ಳೊಳ್ಳಿ ಗಣೇಶ್ ಭಟ್ರು ಇವರೆಲ್ಲ ಇದ್ದರು. ಒಳ್ಳೆಯ ಸಹಕಾರ ಕೊಡ್ತಾ ಇದ್ದರು. ಹಾಗಾದರೆ ಬಡತನ ಇತ್ತು ಆವಾಗ ತುಂಬ. ಹಾಗೆ 6 ತಿಂಗಳ ಕಾಲ ಅಲ್ಲಿಯೇ ಕಲಿತು ಪುನಃ ಸುರತ್ಕಲ್ ಮೇಳಕ್ಕೆ ನಾನು ಬಂದೆ. ಶಿವರಾಮ್ ಜೋಗಿ ಹಾಗೂ ರಮೇಶಾಚಾರ್ಯ ಇವರೆಲ್ಲ ಕೂಡಿಕೊಂಡು ವೇಷಗಳನ್ನು ಕೊಡಲಿಕ್ಕೆ ಆರಂಭ ಮಾಡಿದರು. ಹಾಗೆ 5 ವರ್ಷಗಳ ಕಾಲ ಡಿ ಮನೋಹರ್ ಕುಮಾರ್ ಮತ್ತು ನಾನು ಕಟ್ಟುವೇಷ ಸುರತ್ಕಲ್ ಮೇಳದಲ್ಲಿ ಮಾಡಿದೆ. ಆನಂತರ ಮೇಳ ಬಿಟ್ಟ ನಂತರ ಅದೇ ಮೇಳದಲ್ಲಿ 26 ವರ್ಷಗಳ ಕಾಲ ತಿರುಗಾಟವನ್ನು ಮಾಡಿದೆ. ಆಮೇಲೆ 8 ವರ್ಷ ಮಂಗಳದೇವಿ, ಈಗ ಹೊಸನಗರ, ಹನುಮಗಿರಿ 15ನೇ ವರ್ಷದ ತಿರುಗಾಟ. ಒಟ್ಟು ನನ್ನ 49ನೇ ವರ್ಷದ ತಿರುಗಾಟವನ್ನು ಈಗ ಆರಂಭಿಸುತ್ತಾ ಇದ್ದೇನೆ.
ನನಗೆ ಯಕ್ಷಗಾನದಲ್ಲಿ ತುಂಬ ಸುಖ ಕೊಟ್ಟಿದೆ. ಅಂತೂ ಈ 15 ವರ್ಷದಲ್ಲಿ ಮಾತ್ರ ನಮ್ಮ ಮೇಳದ ಯಜಮಾನರು ಭಾಳ ಚೆನ್ನಾಗಿ ನೋಡಿಕೊಂಡು ಬಂದಿದ್ದಾರೆ. ನಮಗೆ ಮನೆ ಕಟ್ಟುವುದಕ್ಕೂ ಹಾಗೂ ನಮ್ಮ ಮಗಳ ಮದುವೆಗೂ ಎಲ್ಲ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರ ಋಣವನ್ನು ಯಾವತ್ತೂ ತೀರಿಸುವುದಕ್ಕೆ ಖಂಡಿತ ನನ್ನಿಂದ ಸಾಧ್ಯವಿಲ್ಲ. ಅಷ್ಟೇ ಅಲ್ಲ, ನಮ್ಮ ಮೇಳದ ಕಲಾವಿದರು ಎಲ್ಲರೂ ಪ್ರೋತ್ಸಾಹದಿಂದ ನಾನೊಬ್ಬ ಕಲಾವಿದ ಆಗಿದ್ದೇನೆ ಎಂಬುದೇ ಹೇಳಿಕೊಳ್ಳುವುದಕ್ಕೆ ಸಂತೋಷವಾಗ್ತಾ ಉಂಟು. ಅಂದರೆ ಎಲ್ಲ ಕಲಾವಿದರು ನನ್ನನ್ನು ಪ್ರೋತ್ಸಾಹಿಸಿ ಅಂಥವೇಷ ಅವರಿಗೆ ಕೊಡಬಹುದು ಅಂತ ಹೇಳುವವರೇ ಅಲ್ಲದೆ ಅವರಿಗೆ ಆ ವೇಷ ಕೊಡೋದು ಬೇಡ ಅಂತ ಯಾರೂ ಹೇಳುವವರಿಲ್ಲ. ಹಾಗಾಗಿ ಮೊದಲಾಗಿ ನಮ್ಮ ಮೇಳದ ಹನುಮಗಿರಿ ಮೇಳದ ಮುಮ್ಮೇಳ ಹಿಮ್ಮೇಳ ಎಲ್ಲರಿಗೂ ನನ್ನ ಅನಂತ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅರಸ ಬಂದಾನು, ಚಕ್ರವರ್ತಿ ಬಂದಾನು ಎಂಬುದಾಗಿ ಆಲೋಚನೆ ಮಾಡಿದೆ. ಕಾಡಿನ ಬೇಡ. ಈಗ ಎಷ್ಟು ವರ್ಷ ಇದೆ? ಈಗ 60ನೇ ವರ್ಷ ನಡೆಯುತ್ತಾ ಉಂಟು ನನಗೆ. ಜನ ಹೇಳೋದು 60 ವರ್ಷ ಅಂತ ಗೊತ್ತಾಗೋದಿಲ್ಲ ಅವರಿಗೆ. ಈಗದ ದಿಗಿಣ ನೀವು ಈಗ ಫಸ್ಟ್ ಮಾಡಿದ ವೇಷ ಪುಂಡು ವೇಷ. ಹೌದು, ಪುಂಡು ವೇಷವೇ ಮಾಡಿದೆ ಹೆಚ್ಚಾಗಿ. ಪುಂಡು ವೇಷದಲ್ಲಿ ಆಸಕ್ತಿ ಜಾಸ್ತಿ ಇದ್ದು ಪುಂಡು ವೇಷ ಅಲ್ಲ, ಅದು ಸಿಚುವೇಶನ್ಗೆ ಹಾಗೆ. ಶಿವರಾಮ್ ಜೋಗಿ ಅವರ ಪುಂಡು ವೇಷವನ್ನು ನೋಡಿ ಅದರ ನಡೆಯನ್ನೇ ನಾನು ಮುಂದುವರಿಸ್ತಾ ಬಂದವ. ಅಂದರೆ ಅವರು ಹಾರುವುದು ಇದೆಲ್ಲ ಆ ಕಾಲದಲ್ಲಿ ಚೆನ್ನಾಗಿತ್ತು. ಹಾಗಾಗಿ ಅದೇ ನಡೆಯಲ್ಲಿ ನಾನು ಮುಂದುವರಿಸ್ತಾ ಬಂದೆ. ಹಾಗೆ ನಾಟ್ಯರಾಣಿ ಶಾಂತಲೆಯಲ್ಲಿ ಉದಯನ ಪಾತ್ರವನ್ನು ಫಸ್ಟಿಗೆ ನಾನು ಮಾಡಿ ಮತ್ತೆ ಶಿವರಾಮ್ ಜೋಗಿ ಮಾಡ್ತಾಯಿದ್ರು. ಆನಂತರ ಇದು ರಾಜ ಯಯಾತಿ ಅದರಲ್ಲಿ ಪುರೋಹಿನ ಪಾತ್ರವನ್ನು ಮಾಡ್ತಾಯಿದ್ದೆ. ಆಮೇಲೆ ಬಪ್ಪನಾಡು ಕ್ಷೇತ್ರ ಮಂತ್ರಿಯಲ್ಲಿ ಶಿವರಾಮ್ ಜೋಗಿ ಅವರು ಇದು ಗುಳಿಗ ಮಾಡೋದನ್ನು ಬಿಟ್ಟರು. ಆನಂತರ ನನ್ನನ್ನು ಕಳಿಸಲಿಕ್ಕೆ ಶುರು ಮಾಡಿದರು. ಗುಳಿಗ ತುಂಬ ಹೆಸರು ಕೊಟ್ಟಂಥ ವೇಷ. ಪರಶುರಾಮ, ಅಭಿಮನ್ಯು, ಬಬ್ರುವಾಹನ, ಕೋಟಿ ಚೆನ್ನಯದಲ್ಲಿ ಚೆನ್ನಯ, ಕಾಂತಬಾರಿ ಬುಧವಾರಲ್ಲಿ ಬುಧವಾರೆ, ಹಾಗೆ ತುಳು ಪ್ರಸಂಗ ಅವೆಷ್ಟು ಕಥಾನಾಯಕ ಖಳನಾಯಕ 2 ಪಾತ್ರಗಳನ್ನು ತುಳು ಪ್ರಸಂಗದಲ್ಲಿ ಮಾಡ್ತಾಯಿದ್ದೆ. ಇಷ್ಟ ಕೊಟ್ಟ ಕಥಾನಾಯಕ ಇಷ್ಟಪಡ್ತೀರಾ, ಖಳನಾಯಕ ಇಷ್ಟಪಡ್ತೀರಾ? ಅದು ಎರಡೂ ಮಾಡಿದ ಕಾರಣ ಎರಡೂ ತೊಂದರೆ ಆಗೋದಿಲ್ಲ. ಸಂತೋಷದಿಂದ ನಾನು ಅದಕ್ಕೆ ಸರಿಯಾಗಿ ನ್ಯಾಯವನ್ನು ಒದಗಿಸ್ತಾ ಇದ್ದೆ. ಹಾಗಾಗಿ ಅದೊಂದು ನೆಮ್ಮದಿ ಉಂಟು. ಈ ಪಾಂಡ್ಯಪುರವನ್ನು ಬಿಟ್ಟು ಆದಷ್ಟು ಬೇಗ ತೊಲಕ್ಕಿರಾ. ನನಗೆ ಎಲ್ಲ ಪೈಲೆ ಪಾಂಡ್ಯಪುರವನ್ನು ಬಿಟ್ಟು ಹೋಗ್ಬೇಕು. ಅಲ್ಲ, ನೀವು ಇಲ್ಲಿ ಇದ್ರೆ ನನಗೆ ಅಜ್ಜ ಆಗ್ತೀರಿ, ಅದಕ್ಕೆ ಬೇಕಾಗಿ ಅಮ್ಮ
ಹೇಳಿದ್ದೇನೆ, ಒಂದಲ್ಲ ಒಂದು ದಿವಸ ನಿನಗೂ ಇದೇ ಗತಿ ಎಂಬುದಾಗಿ. ಅದೇ ದೊಣ್ಣೆ. ನಡಿ ನಡಿಯೇ ನಡಿಯೇ. ನಿನ್ನ ಕಣ್ಣೀರು ಪೌರಾಣಿಕ ಪ್ರಸಂಗದಲ್ಲಿಯೂ ಮಾತು ಕಡಿಮೆ ನನ್ನದ್ದು. ಅಂದರೆ 3ನೇ ಕ್ಲಾಸ್ ಆದ ಕಾರಣ ನನಗೆ ಕೆಲವೆಲ್ಲ ಅಕ್ಷರಗಳು ಬೀಳು ಬರ್ತವೆ. ಆದರೆ ನನ್ನ ಭಾಷೆಯಲ್ಲಿ ನಾನು ಒಪ್ಪಿಸ್ತಾ ಇದ್ದೆ. ನನಗೆ ಯಕ್ಷಗಾನ ಪ್ರೋತ್ಸಾಹ ಕೊಡಲಿಕ್ಕೆ ಸುಂದರಾಚಾರ್ಯರು ಮತ್ತು ಶಿವರಾಮ ಜೋಗಿಯವರು ಕರೆದುಕೊಂಡು ಬಂದು ಈ ದಾರಿಗೆ ಹಾಕಿದವರು ಸುಂದರಾಚಾರ್ಯರು, ವೇಣುವ ಸುಂದರಾಚಾರ್ಯರು. ಹಾಗೆ ಅವರನ್ನು ಯಾವತ್ತೂ ಮರೆಯುವ ಹಾಗಿಲ್ಲ. ಈಗ ತುಳು ಯಕ್ಷಗಾನ ಮಾಡಿದಿರಿ, ಕನ್ನಡ ಯಕ್ಷಗಾನವೂ ಮಾಡಿದಿರಿ ತುಂಬ. ಹೌದು. ನೀವು ಈಗ ಯಾವುದಕ್ಕೆ ಜಾಸ್ತಿ ಮಹತ್ವ ಕೊಡ್ತೀರಿ? ನಾನು ಪೌರಾಣಿಕಕ್ಕೆ ಜಾಸ್ತಿ ಮಹತ್ವ ಕೊಡ್ತೀನಿ. ಅಂದರೆ ಸುರಿಗೆ ಶೇಣಿ ಶಾಮಗರು ಇರುವಾಗ ಸುರತ್ಕಲ್ ಮೇಳದಲ್ಲಿ ಕನ್ನಡ ಪೌರಾಣಿಕ ಪ್ರಸಂಗಗಳೇ ಆಗ್ತಿದ್ದದ್ದು. ಆಮೇಲೆ ಶೇಣಿ ಅವರು ರಿಟೈರ್ಡ್ ಆದ ನಂತರ, ತೆಕ್ಕಟ್ಟೆ ಅವರು ಹೋದ ನಂತರ ತುಳು ಪ್ರಸಂಗ ಬಂತು ಹೊರತು ಆ ಮೊದಲು ಪೌರಾಣಿಕ ಪ್ರಸಂಗಗಳೇ. ನಾಟ್ಯರಾಣಿ ಶಾಂತಲ, ಶತಿಶೀಲವತಿ, ಗುಣಸುಂದರಿ. ಅಲ್ಲ, ಈಗ ಪ್ರೆಸೆಂಟ್ ಸಿಚುವೇಶನಲ್ಲೂ ತುಳು ಪ್ರಸಂಗಗಳು ತುಂಬ ಸ್ವಲ್ಪ ಹೈಪ್ ಜಾಸ್ತಿ ಇದ್ದಾಗ ಉಂಟು ಬೇರೆಲ್ಲ ಮೇಳಗಳಲ್ಲಿ. ಹೌದಪ್ಪ, ನನಗೆ ತುಳು ಪ್ರಸಂಗದಲ್ಲಿ ಒಳ್ಳೆ ಹೆಸರು ಕೊಟ್ಟಿದೆ, ಇಲ್ಲಂತ ಹೇಳುವುದಿಲ್ಲ. ಆದರೆ ಅದು ಎಂಥ ಪಾತ್ರಗಳನ್ನು ಮಾಡಿದೆ ಅಂದರೆ ಮತ್ತೊಮ್ಮೆ ಕೇಳಿದರೆ ನೆನಪಿರುವುದಿಲ್ಲ. ಪೌರಾಣಿಕ ಪ್ರಸಂಗ ಆಗಲ್ಲ, ನಾನು ಇಂಥ ಕಡೆಯಲ್ಲಿ ಇಂಥ ಪಾತ್ರವನ್ನೇ ಮಾಡಿದ್ದೆ ಅಂತ ಹೇಳುವುದಕ್ಕೆ ನೆನಪಿರ್ತದೆ. ದ್ವಾರಕೆಗೆ ಆವಾಗ ನೀವು ಬರ್ತಾ ಇದ್ದೀರಿ. ನಿಮ್ಮ ಮೇಲೆ ಗೌರವ ಉಂಟು, ನೀವು ಯೋಗ್ಯತಾವಂತ ಎಂಬುದನ್ನು ತಿಳಿದು ನಿಮಗೆ ಪೂಜೆ ಮಾಡ್ತಾ ಇದ್ದೆ. ಇವತ್ತು ಪೂಜೆ ಮಾಡ್ತೇನೆ. ಯಾವ ರೀತಿಯಲ್ಲಿ ಗೊತ್ತುಂಟ? ಹಿಡಿದಿದ್ದೇನೆ. ಹೊಡಿಲಿಕ್ಕೆ ನಾನು ಏನು ಮಾಡಿದ್ದೇನೆ? ತಪ್ಪು ಮಾಡುವುದೆಲ್ಲ ಮಾಡಿ ನಾನು ಏನು ಮಾಡಿದ್ದೇನೆ ಅಂತ. ಏನು ಮಾಡಿದ್ದೆ? ಯಾವುದೋ ಹೆಣ್ಣು ಮಕ್ಕಳ ಪ್ರಕರಣದಲ್ಲಿ ಅವಳು ಹೇಳಿದ್ದೆ ಅಂತ ಕೃಷ್ಣನ್ನು ಕೈ ಹಿಡಿದು ಹೇಳ್ಕೊಂಡು ಹೋಗ್ತಿದ್ದೆ. ಅಯ್ಯೋ, ನಿಮಗೆ ಹೇಳುವವರು ತಪ್ಪು ಮಾಹಿತಿ ಕೊಟ್ಟದ್ದಕ್ಕೆ ನಾನೇನು ಮಾಡಬೇಕು ಹೇಳಿ? ಯಾಕೆ? ದಾನ ಪಡಿಲಿಕ್ಕೆ ಯಾರೂ ಇಲ್ಲ ಅಂತ ಹೇಳಿದಾಗ ದಾನವನ್ನು ನಾನು ಪಡೆದವು. ಅಂದರೆ ನನಗೆ ಬಾಲ್ಯದಿಂದ ಇರುವಾಗ ಶೇಣಿ, ಸಾಮಗ್ರು, ಬೆಕ್ಕಟ್ಟೆಯವರು, ರಮೇಶಾಚಾರ್ಯ ಇವರೆಲ್ಲ ಪೌರಾಣಿಕವನ್ನೇ ಒಂದು ಚೂರು ರಂಗಶಾಲೆಯಲ್ಲಿ ತಪ್ಪಿದ್ರೆ ಎಂಥದ ಹೇಳಿದ್ರು ನೀನು ಬೈಲಿ ಅದನ್ನು ಸರಿ ಮಾಡು ಅಂತ ಹೇಳಿ ಕೊಡ್ತಿದ್ರು. 2 ಬೈದಾದರೂ ಹೇಳಿಕೊಡ್ತದೆ. ಅದು ಈಗ ನಮಗೆ ಪ್ರಯೋಜನಕ್ಕೆ ಬರ್ತಾ ಉಂಟು. What
ಯಕ್ಷಗಾನ ವೇಷ ಸ್ಟಾರ್ಟ್ ಮಾಡಿ ನೀವು 40 ಎಷ್ಟು ವರ್ಷ ಆಯ್ತು ಹೇಳಿದ್ದು? ಈ 49 ವರ್ಷದಲ್ಲಿ ಯಾರನ್ನೆಲ್ಲ ನೆನೆಯಲಿಕ್ಕೆ ನೀವು ಇಷ್ಟಪಡ್ತೀರ? ನಿಮಗೆ ತುಂಬ ಹಿಮ್ಮೇಳ ಇರ್ಬೋದು, ಮುಮ್ಮೇಳದವರು ತುಂಬ ಸಹಕಾರ ಕೊಟ್ಟ ಕಾರಣ ಇಷ್ಟು ಬರ್ತೀವಿ. ಯಾರನ್ನು ಜಾಸ್ತಿ ನೆನೆಯಲಿಕ್ಕೆ ಇಷ್ಟಪಡ್ತೀರಿ? ಭಾಗವತರ ಪೈಕಿಯಲ್ಲಿ ಅಗರಿ ರಘುರಾಮ ಭಾಗವತರನ್ನು ದೇವರೆಂಬುದಾಗಿ ನಾನು ಪೂಜಿಸ್ತೇನೆ. ಮತ್ತು ಪದ್ಯಾಣದವರು ಹಾಗೆ. ಮತ್ತು ಚಂಡೆಯಲ್ಲಿ ಕಡಬ ನಾರಾಯಣಾಚಾರ್ಯರು, ಕೃಷ್ಣ ಮದ್ಲೆಯರು, ಹಾಗೆ ದೇವರ ಬಚ್ಚಲ ಸುಬ್ರಹ್ಮಣ್ಯ ಭಟ್ರು, ಈಗಿನ ಹುಡುಗರು ಚೈತನ್ಯ ಪದ್ಯಾಣ. ಹಾಗೆ ನನ್ನ ಶಿಷ್ಯ ಒಬ್ಬ ಇದ್ದೇನೆ ಭಾಗವತ, ಕ್ಷಮಿಸಬೇಕು, ಅಂದರೆ ಆಗಲೇ ಹೇಳಬೇಕಿತ್ತು ನಾವು. ಕನ್ನಡ ರವಿಚಂದ್ರ ಮೊದಲು ನಾಟ್ಯ ನನ್ನಿಂದಲೇ ನಾನೇ ಕಲಿಸಿದವನಿಗೆ, ಈಗ ಭಾಗವತರಾಗಿದ್ದಾರೆ. ಅದೊಂದು ಖುಷಿ, ಅಂದರೆ ಅದು ಹೇಳಿ ತೀರದ ಖುಷಿ ನನಗೆ. ಆಮೇಲೆ ರಂಗಸ್ಥಳದಲ್ಲಿ ಹಾಡುವಾಗ ಅವನನ್ನು ಹೊಗಳುವಾಗ, ಅಭಿಮಾನಿಗಳು ಹೊಗಳುವಾಗ ನನಗೆ ತುಂಬ ಸಂತೋಷ ಆಗ್ತದೆ. ತುಂಬ ಸಜ್ಜನನೂ ಆಗಿದ್ದಾನೆ, ಅದನ್ನು ಉಳಿಸಿಕೊಳ್ತೇನೆ ಎಂಬ ಭರವಸೆ ನನಗುಂಟು. ಹಾಗಾಗಿ ಸಂತೋಷದಿಂದ ಅವನು ನನ್ನ ಶಿಷ್ಯ ಎಂಬುದಾಗಿ ಒಪ್ಪಿಕೊಳ್ತೇನೆ. ಈಗ ಕಾಲಮಿತಿ, ಪೂರ್ತಿರಾತ್ರಿ ಯಕ್ಷಗಾನ, ಇದೆರಡರ ನಡುವೆ ಗೊಂದಲಗಳು ಬೇಕು ಬೇಡ, ನೀವು ನಿಮ್ಮ ಪ್ರಕಾರ? ಇಡೀ ರಾತ್ರಿ ಆಟ ಈಗ ಕಾಲಮಿತಿ ಆಗ್ತಾ ಉಂಟು. ಯಾಕೆ ಆಗ್ತದೆ ಅಂತಂದರೆ, ಮೊದಲಿನ ಆರೋಗ್ಯವನ್ನು ಉಳಿಸಿಕೊಳ್ಳುವುದಕ್ಕೆ ಅಭಿಮಾನಿಗಳಿಗೆ ಖಂಡಿತ ಸಾಧ್ಯ ಇಲ್ಲ. ಯಾಕೆಂದರೆ ಹಗಲು ಸಾವಿರ ವ್ಯವಹಾರಗಳು ಇರ್ತದೆ. ಹಾಗಾಗಿ ಮರುದಿವಸ ನಿದ್ದೆ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಬೇಕಾಗಿ ಕಾಲಮಿತಿ ಆಟವೇ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಮಾತ್ರವಲ್ಲ, ಪ್ರಾಯದವರಿಗೂ ಬರಲಿಕ್ಕಾಗ್ತದೆ, ಮಕ್ಕಳಿಗೂ ಬರಲಿಕ್ಕಾಗ್ತದೆ. 12 ಗಂಟೆವರೆಗೆ ನಿದ್ದೆ ಕೆಡಬಹುದು. ನಮಗೂ ಒಂದು ಉತ್ಸಾಹ ಇರ್ತದೆ. ಕಾಲಮಿತಿ ಆದರೆ ಜನ ಫುಲ್ ಇರ್ತಾರೆ. ಕೆಲವರ ಅಭಿಪ್ರಾಯದ ಪ್ರಕಾರ ಕಾಲಮಿತಿಯಿಂದ ಪ್ರಸಂಗಕ್ಕೆ ಹೊಡೆತ ಬೀಳ್ತದೆ, ಕತೆಗೆ ಹೊಡೆತ ಬೀಳ್ತದೆ ಅನ್ನೋ ಅಭಿಪ್ರಾಯ. ಅದು ಬೇರೆ ಮೇಳದಲ್ಲಿ ಬೀಳ್ತದೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಹನುಮಗಿರಿ ಮೇಳದಲ್ಲಿ ಖಂಡಿತ ಕತೆಗೆ ಹೊಡೆತ ಬಿಡುವುದಿಲ್ಲ. ಅಂದರೆ ಕತೆ ಎಲ್ಲವನ್ನೂ ತೆಗೊಂಡು ನಾವು ಅದನ್ನು ಮುಂದುವರಿಸಿದ್ವಿ. ಈ ಮೇಳ ಶುರುವಾಗುವಾಗಲೇ, ಹೊಸನಗರ ಮೇಳ ಶುರುವಾಗುವಾಗಲೇ 4:30 ಗಂಟೆದ ಆಟ ಅಂತಲೇ ನಾವು ಅದಕ್ಕೆ ಬಟ್ಟಿಣಿಸೇ ಪ್ರಸಂಗಗಳನ್ನು ಮಾಡ್ತಿದ್ವು. ಎಲ್ಲಿ ಲೋಪದೋಪ ಬರಲೇ ಇಲ್ಲ. ಮತ್ತೊಂದು ವಿಷಯ, ನನಗೆ ಈ ಮೇಳಕ್ಕೆ ಬಂದ ನಂತರ ತುಂಬ ಖುಷಿ ಕೊಟ್ಟದ್ದು ಜೊತೆ ವೇಷದಲ್ಲಿ ಸಂಪಾಜೆ ದಿವಾಕರ್ ರೈ ಬಹಳ ಸಹಕಾರ ಕೊಟ್ಟಿದ್ದಾನೆ. ಎಲ್ಲ ವೇಷಕ್ಕೂ ನನ್ನನ್ನು ತುಂಬ ಸಣ್ಣವ, ಅದು ಎಲ್ಲ ವೇಷಕ್ಕೂ ನನ್ನನ್ನು ಜೊತೆಗೆ ಕರೆದುಕೊಂಡು ಹೋಗಿ, ಅಂದರೆ ನನಗೊಂದು ಹೆದರಿಕೆ ಇತ್ತು. ತುಳು ಪ್ರಸಂಗದಿಂದ ಪೌರಾಣಿಕ ಪ್ರಸಂಗಕ್ಕೆ ಬರುವಾಗ ಏನಾಗ್ತದೋ ಏನೋ ಎಂಬುದಾಗಿ. ಅದಕ್ಕೆ ಯಾವುದಕ್ಕೂ ಹೆದರಿಬೇಡಿ, ನಾನಿದ್ದೇನೆ ಅಂತ ಹೇಳಿ, ಧೈರ್ಯ ಹೇಳಿ, ನನ್ನ ಜೊತೆಯಲ್ಲಿ ಬನ್ನಿ ನೀವು ಅಂತ ಹೇಳಿ, ಚಣ್ಣ ಮುಂಡರ ಹೆಚ್ಚಾಗಿ ಜೊತೆ ವೇಷಗಳು ನಾವೇ ಮಾಡ್ತಿದ್ದೆವು. ಕುಶಲ ಅವರ, ರಾಮಲಕ್ಷ್ಮಣರ ಇಂಥದ್ದೆಲ್ಲ ನಾನು ಮತ್ತು ಕಲ್ಗುಡಿ ದಿವಾಕರ್ ರೈ ಮಾಡ್ತಿದ್ದೆ. ಹಾಗಾಗಿ ಅವನಿಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಈಗಿನ ಕೆಲವು ಕಲಾವಿದರನ್ನು ನೋಡುವಾಗ ಒಮ್ಮೆ ಬೇಸರವಾಗ್ತಾ ಉಂಟು. ಯಾಕೆಂದರೆ ನಾವೆಲ್ಲ ಕಟ್ಟುವೇಷ ಮಾಡಿ 5-6 ವರ್ಷ ಕಟ್ಟುವೇಷ ಮಾಡಿ ಆಮೇಲೆ ದೇವೇಂದ್ರ ಬಲ ರಕ್ಕಸಬಲ ಮಾಡಿ ಎಲ್ಲ ನಾವು ಈ ಸ್ಥಿತಿಗೆ ಬಂದು ಮುಟ್ಟಿದ್ದೇವೆ. ಈಗಿನ ಮಕ್ಕಳು ಹಾಗಲ್ಲ, ಹಗಲು ಕಾಲೇಜಿಗೆ ಹೋಗೋದು, ರಾತ್ರಿ ಮೈನ್ವೇಷ ಅಭಿಮನ್ಯು ಬಬ್ರವನೇ ಮಾಡ್ತಾರೆ. ಎಂತೆಲ್ಲ ಯೂಟ್ಯೂಬ್ ನೋಡೋದು ಮಾಡೋದು, ಅವು ಏನು ಕಷ್ಟ ಇಲ್ಲ ಅದು, ಆಯಿತಾ. ಯಾರ್ದಾದ್ರೂ ದಿವಾಕರ ಇದ್ದ, ಚಂದ್ರಂದ ಅಲ್ಲ ನನ್ನದ, ಯಾರ್ದಾದ್ರೂ ಮೊಬೈಲ್ ನೋಡಿದರೆ ಸಿಗ್ತದೆ, ಸುಲಭ ಹೌದು. ನಾವು ಹಾಗಲ್ಲ, ನಾವು ರಾತ್ರಿ ಇಡೀ ನಮ್ಮ ವೇಷ ಆಗಿ ಸ್ವಲ್ಪ ಹೊತ್ತುಂಟು ನಿದ್ದೆ ಮಾಡಿದೆ ಅಂತಾದರೆ ಬಂದು ಎಬ್ಬಿಸ್ತಾ ಇದ್ದರು, ನೋಡು ಆಟ ನೋಡು ಅಂತೇಳಿ. ಆ ಕಾಲ ಎಲ್ಲ ಹೋಗಿದೆ. ಈಗ ಡೈರೆಕ್ಟ್ ಬರೋದು ಮೈನ್ ವೇಷವನ್ನೇ ಮಾಡೋದು. ಆಗ ಮೈನ್ ವೇಷ ಕೊಡದಿದ್ದರೆ ಮರು ದಿವಸ ಬರೋದಿಲ್ಲ ಅವ. ಏನೇ ಆಗಲಿ ಯಕ್ಷಗಾನ ನೆಮ್ಮದಿ ಕೊಟ್ಟಿದೆ. ನನ್ನ ಸಂಸಾರದ ವಿಷಯ ಹೇಳಿದರೆ, ಸುಜಯ್ ಎಂಬ ಹೆಣ್ಣನ್ನು ಮದುವೆಯಾಗಿ 28 ವರ್ಷಗಳ ಆಯಿತು. 3 ಮಕ್ಕಳು, ನಾಗಶ್ರೀ, ಷಣ್ಮುಖ, ನಾಗಲಕ್ಷ್ಮಿ ಎಂಬುದಾಗಿ ಹೆಸರನ್ನಿಟ್ಟಿದ್ದೇನೆ. ಯಕ್ಷಗಾನ ಗೆಲ್ಗೆ. ಭೂತನಾಥ ಪ್ರಿಯನು ಪಶು ಸಗತಾತ ತರುತ್ತಾಯ ಪಶು ಸಗ ತಾತ ನಿಡಗೈ ತರುತ್ತಾಯ ವಿನಯ ಭಯ ಕೊಡುತ್ತಾಯ ರಾಮ ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.